ಕನ್ನಡ ನಾಡಿನ ಸಮಸ್ತ ಜನತೆಗೆ ಹೋಲಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಳೆದ 3 ದಶಕಗಳಿಂದ ಸಮಾಜದಲ್ಲಿ ನಿರಂತರ ಅಧ್ಯಾತ್ಮ ಪ್ರಸಾರ ಕಾರ್ಯವನ್ನು ಮಾಡ್ತಾ ಇರುವಂತಹ ಸನಾತನ ಸಂಸ್ಥೆಯ ಪ್ರತಿನಿಧಿಯಾಗಿರುವ ನಾನು ಸೌಭಾಗ್ಯವತಿ ಲಕ್ಷ್ಮೀ ಪೈ ತಮ್ಮೆಲ್ಲರಿಗೂ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಹೋಲಿ ಹಬ್ಬದ ಬಗ್ಗೆ ವಿಶಿಷ್ಟ ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬಂಧುಗಳೇ, ನಮ್ಮ ಭಾರತದಲ್ಲಿ ಹಿಂದೂಗಳು ಆಚರಿಸುವಂತಹ ಪ್ರತಿಯೊಂದು ಹಬ್ಬ, ಉತ್ಸವ, ಧಾರ್ಮಿಕ ಆಚರಣೆಗಳ ಹಿನ್ನೆಲೆ ಏನಿರ್ತದೆ ಅಂತ ಹೇಳಿದ್ರೆ, ಇದು ನಮಗೆ ಕೇವಲ ಐಹಿಕ ಸುಖ ನೀಡುವುದು ಮಾತ್ರ ಅಲ್ಲ, ಮೃತ್ಯುವಿನ ನಂತರ ನಮಗೆ ಸದ್ಗತಿಯನ್ನು ನೀಡುವಂತಹ ಆಚರಣೆಗಳಾಗಿವೆ. ಇಡೀ ಭಾರತದಾದ್ಯಂತ ಹಲವಾರು ಹಬ್ಬ, ಉತ್ಸವ, ಧಾರ್ಮಿಕ ಆಚರಣೆಗಳನ್ನು ನಾವು ಮಾಡ್ತೇವೆ. ಪ್ರಕೃತಿಯಲ್ಲಾಗುವ ಬದಲಾವಣೆ ಇರಬಹುದು, ಅವತಾರಗಳ ಜನ್ಮತಿಥಿ, ಸಂತರ ಪುಣ್ಯತಿಥಿ, ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಕೆಲವೊಂದು ವಿಶಿಷ್ಟ ದಿನಗಳ ಆಚರಣೆ, ಇದೆಲ್ಲವನ್ನು ನಾವು ಮಾಡ್ತಾ ಬರ್ತೇವೆ. ಇದಕ್ಕೆ ವಿಭಿನ್ನ ಹೆಸರುಗಳನ್ನು ಕೂಡ ಕೊಡ್ತೇವೆ. ವ್ರತ, ಹಬ್ಬ, ಧಾರ್ಮಿಕ ಉತ್ಸವ ಅಂತ ಹೇಳ್ತೇವೆ. ಇದರಲ್ಲಿ ವ್ಯತ್ಯಾಸ ಏನಿದೆ? ಯಾವುದೇ ಒಂದು ಆಚರಣೆಯನ್ನು ಒಬ್ಬ ವ್ಯಕ್ತಿ ತನ್ನ ಸ್ವ ಇಚ್ಛೆಯಿಂದ ಸಂಕಲ್ಪ ಮಾಡಿ ಅದನ್ನು ಮಾಡಿದ್ರೆ ನಾವು ವ್ರತ ಅಂತ ಹೇಳ್ತೇವೆ. ಕುಟುಂಬದ ಎಲ್ಲ ಸದಸ್ಯರು ಸೇರಿಕೊಂಡು ಮಾಡಿದ್ರೆ ಅದು ಹಬ್ಬದ ರೂಪವನ್ನು ತಾಳ್ತದೆ. ಸಮಾಜದ ಎಲ್ಲ ವ್ಯಕ್ತಿಗಳು ಇದನ್ನು ಸೇರಿಕೊಂಡು ಆಚರಿಸಿದ್ರೆ ಅದನ್ನು ಉತ್ಸವ ಅಂತ ಹೇಳ್ತೇವೆ. ಪ್ರತಿಯೊಂದು ಆಚರಣೆ ಹಿನ್ನೆಲೆ ನಮಗೆ ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಿಕ ಕಾರಣ, ಗೂಢಾರ್ಥಗಳಿರ್ತದೆ. ವೈಜ್ಞಾನಿಕ ಹಿನ್ನೆಲೆ ಇರುವಂತಹ ಈ ಆಚರಣೆಗಳಿಂದ ನಮಗೆ ಹಲವಾರು ರೀತಿಯ ಲಾಭಗಳಿರ್ತದೆ. ಆದ್ರೆ ಕಾಲಾನುಸಾರ ಈ ಎಲ್ಲ ಲಾಭಗಳ ಬಗ್ಗೆ ಅಥವಾ ಆ ಆಚರಣೆಗಳ ಗೂಢಾರ್ಥವನ್ನು ವ್ಯಕ್ತಿಗಳು ಮರ್ತದ್ರಿಂದ ಹಲವಾರು ತಪ್ಪು ಆಚರಣೆಗಳು ಸಮಾಜದಲ್ಲಿ ಆಚರಿಸಲ್ಪಡ್ತಾ ಇದೆ. ನಮ್ಗೆ ಈಗ ಕಾಲಾನುಸಾರ ಏನು ಅವಶ್ಯಕತೆ ಇದೆ? ನಾವು ಇಂತಹ ಟೊಳ್ಳು ರೂಢಿಗಳನ್ನು ಬಹಿಷ್ಕರಿಸುವುದು ಕೂಡ ಧರ್ಮಪಾಲನೆ ಇದೆ. ಶಾಸ್ತ್ರಸಮ್ಮತ ಕೃತಿಗಳನ್ನು ಮಾಡ್ತಾ ಸಮಾಜವನ್ನು ಸತ್ವಗುಣದೆಡೆಗೆ ಕರ್ಕೊಂಡು ಹೋಗುವುದು, ಇದು ನಿಜವಾದ ಧಾರ್ಮಿಕ ಉತ್ಸವಗಳ ಹಿನ್ನೆಲೆ ಆಗಿರ್ತದೆ. ಇಂತಹದೇ ಒಂದು ಆಚರಣೆ ಅಂತ ಹೇಳಿದ್ರೆ ಹೋಲಿ ಹಬ್ಬ. ತಪ್ಪು ಆಚರಣೆಗಳ ಬಗ್ಗೆ ಹೇಳುವುದಾದ್ರೆ, ಕೆಲವೊಂದು ರೂಢಿಯಿಂದ ಮಾಡಿದಂತಹ ಆಚರಣೆಯಿಂದ ಇವತ್ತಿನ ಪೀಳಿಗೆ ಮನಸ್ಸಿನಲ್ಲಿ ಇದೇ ಒಂದು ಹಬ್ಬ ಅಂತ ಹೇಳಿ ತಪ್ಪು ಸಂಸ್ಕಾರವಾಗಿದೆ. ಉದಾಹರಣೆಗೆ, ದೀಪಾವಳಿಯ ಸಮಯದಲ್ಲಿ ಪಟಾಕಿ ಸಿಡಿಸುವುದು, ಗಣೇಶೋತ್ಸವದಂತಹ ಧಾರ್ಮಿಕ ಉತ್ಸವದಲ್ಲಿ ಆಡಂಬರದ ಮೆರವಣಿಗೆ, ತಪ್ಪು ಆಚರಣೆಗಳನ್ನು ಮಾಡುವುದು, ಇದೇ ಒಂದು ಆಚರಣೆ ಎಂಬಂತಹ ಒಂದು ತಪ್ಪು ಸಂಸ್ಕಾರ ಇವತ್ತಿನ ಯುವ ಪೀಳಿಗೆಯ ಮನಸ್ಸಿನಲ್ಲಿ ಆಗಿದೆ. ಅದಕ್ಕಾಗಿ ನಾವು ಯೋಗ್ಯ ಆಚರಣೆಗಳ ಬಗ್ಗೆ ಸಮಾಜಕ್ಕೆ ಪ್ರಬೋಧನೆಯನ್ನು ನೀಡುವುದು ಇವತ್ತಿನ ಕಾಲದ ಅವಶ್ಯಕತೆ ಆಗಿದೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯನ್ನು ನಾವು ಹೋಳಿ ಹುಣ್ಣಿಮೆ ಅಂತ ಹೇಳಿ ಆಚರಣೆ ಮಾಡ್ತೇವೆ. ಇಡೀ ಭಾರತದಲ್ಲಿ ಹೋಳಿ ಹಬ್ಬ ಅಂತ ಹೇಳಿ ನಾವಿದನ್ನು ಸಂಭ್ರಮದಿಂದ ಆಚರಿಸುವಂತದ್ದು ನೋಡ್ತೇವೆ. ಈ ಹಬ್ಬದ ಸಂದರ್ಭದಲ್ಲಿ ಕೂಡ ಇದರ ಶಾಸ್ತ್ರೀಯ ಹಿನ್ನೆಲೆ, ಇದರಿಂದ ಆಗುವ ಆಧ್ಯಾತ್ಮಿಕ ಲಾಭ, ಇದರ ಬಗ್ಗೆ ಹೆಚ್ಚಿನ ಜನರಿಗೆ ಮಾಹಿತಿ ಇಲ್ಲ. ಕೇವಲ ಬಣ್ಣಗಳನ್ನು ಎರಚುವುದು, ಬಣ್ಣದ ನೀರಿನಿಂದ ಒಬ್ಬರ ಮೈ ಮೇಲೆ ಅದನ್ನು ಹಾಕುವುದು, ಇದುವೇ ಈ ಆಚರಣೆ ಎಂಬಂತಹ ಒಂದು ತಪ್ಪು ಕಲ್ಪನೆ ಇವತ್ತು ಸಮಾಜದಲ್ಲಿದೆ. ವಾಸ್ತವದಲ್ಲಿ ಹೋಳಿ ಹಬ್ಬಕ್ಕೂ ಕೂಡ ಒಂದು ವಿಶಿಷ್ಟ ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ಫಾಲ್ಗುಣ ಮಾಸ ಎಂಬುದು ಸಂವತ್ಸರದ ಕೊನೆಯ ಮಾಸವಾಗಿದೆ ಬಂಧುಗಳೇ. ಈ ಮಾಸ ಮುಗಿದ ನಂತರ ನಮಗೆ ಹೊಸ ಸಂವತ್ಸರ ಪ್ರಾರಂಭವಾಗ್ತದೆ. ಚೈತ್ರ ಮಾಸ ಅಂದ್ರೆ ವಸಂತ ಋತುವಿನ ಪ್ರಾರಂಭವಾಗ್ತದೆ. ಫಾಲ್ಗುಣ ಮಾಸ ಎಂಬುದು ಒಂದು ಸಂಧಿಕಾಲದ ಅಂತರ್ಗತ ಬರ್ತದೆ. ಯಾಕಂದ್ರೆ ಒಂದು ಸಂವತ್ಸರ ಮುಗಿದು ಇನ್ನೊಂದು ಸಂವತ್ಸರ ಪ್ರಾರಂಭವಾಗುವಾಗ ವಾತಾವರಣದಲ್ಲಾಗುವ ಬದಲಾವಣೆ, ಇದರಿಂದಾಗಿ ಮನುಷ್ಯನ ಶರೀರದ ಮೇಲೂ ಕೂಡ ದುಷ್ಪರಿಣಾಮ ಆಗ್ತದೆ. ಅನೇಕ ಸಾಂಕ್ರಾಮಿಕ ರೋಗಗಳನ್ನುಂಟು ಮಾಡುವಂತಹ ಸೂಕ್ಷ್ಮಾಣುಗಳು ವಾತಾವರಣದಲ್ಲಿ ಹೆಚ್ಚಾಗ್ತದೆ. ಅಂತ ಸಂದರ್ಭದಲ್ಲಿ ಈ ಹೋಲಿ ಎಂಬ ಒಂದು ವಿಶಿಷ್ಟ ಆಚರಣೆಯನ್ನು ನಮಗೆ ಧರ್ಮಶಾಸ್ತ್ರ ಹೇಳಿದೆ. ಹೋಲಿಯಲ್ಲಿ ನಾವೇನ್ ಮಾಡ್ತೇವೆ? ಅಗ್ನಿಯನ್ನು ಪ್ರಜ್ವಲಿಸ್ತೇವಲ್ಲ, ವಿಶಿಷ್ಟ ರೀತಿಯ ವನಸ್ಪತಿಗಳು ಅಂದ್ರೆ ಒಣಗಿದ ಮರಗಿಡಗಳು, ಅದೇ ರೀತಿ ಗೋಮಯ ಅಂದ್ರೆ ದೇಸಿ ಆಕಳ ಬೆರಣಿ, ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ಪ್ರಾರ್ಥನೆ ಮೂಲಕ
ಅಗ್ನಿಯನ್ನು ಪ್ರಜ್ವಲನೆ ಮಾಡುವಂತಹ ಒಂದು ವಿಶಿಷ್ಟ ಆಚರಣೆ. ಅದರಿಂದ ನಿರ್ಮಾಣವಾಗುವ ಧೂಮದಿಂದ ವಾಯುಮಂಡಲದಲ್ಲಿ ಉತ್ಪನ್ನವಾಗುವಂತಹ ಅನೇಕ ರೋಗ ತರುವ ಸೂಕ್ಷ್ಮಾಣುಗಳು ಇವು ನಷ್ಟವಾಗ್ತದೆ. ನಮ್ಗೆಲ್ರಿಗೂ ನೆನಪಿದೆ, ಕಳೆದ ವರ್ಷ ಕೂಡ ಮಾರ್ಚ್ ಕೊನೆಯಲ್ಲಿ ಇಡೀ ಪ್ರಪಂಚದಲ್ಲಿ ಕೊರೋನಾ ಮಹಾಮಾರಿ ಪ್ರಾರಂಭವಾಯಿತು. ಈ ವರ್ಷ ಕೂಡ ಇದೇ ಸಂದರ್ಭದಲ್ಲಿ ಇದು ಹೆಚ್ಚಳವಾಗ್ತಾ ಇರುವಂತಹ ಸುದ್ದಿಗಳನ್ನು ನಾವು ಕೇಳ್ತಾ ಇದ್ದೇವೆ. ಅಂದ್ರೆ ಈ ಫಾಲ್ಗುಣ ಮಾಸದಲ್ಲಿ ನಮ್ಮ ಹಿರಿಯರು ಇದೆಲ್ಲದರ ಬಗ್ಗೆ ಚಿಂತನೆ ಮಾಡಿ ಈ ವೃಕ್ಷಗಳೆಂಬ ಸಮಿತ್ತುಗಳನ್ನು ಅಗ್ನಿದೇವನಿಗೆ ಸಮರ್ಪಣೆ ಮಾಡುವ ಮೂಲಕ ವಾಯುಮಂಡಲ ಅಥವಾ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧಿ ಮಾಡುವಂತಹ ವಿಶಿಷ್ಟ ಆಚರಣೆ ನಮಗೆ ಹೇಳಿಕೊಟ್ಟಿದ್ರು ನೋಡಿ. ಅಂದ್ರೆ ಎಷ್ಟು ಹಿಂದಿನಿಂದ ಈ ಆಚರಣೆಗಳಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಪೌರಾಣಿಕ ಕಥೆಗಳು ಕೂಡ ಇದೆ. ಭವಿಷ್ಯೋತ್ತರ ಪುರಾಣದಲ್ಲಿ ಇದರ ಬಗ್ಗೆ ಒಂದು ಕಥೆಯನ್ನು ಹೇಳಿದ್ದಾರೆ. ನಾರದ ಮುನಿಗಳು ಸಾಮ್ರಾಟ್ ಯುಧಿಷ್ಠಿರನಿಗೆ ಈ ಒಂದು ಆಚರಣೆ ಬಗ್ಗೆ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಢುಂಢಾ ಎಂಬ ಒಬ್ಬಳು ರಾಕ್ಷಸಿ ಇದ್ಲು. ಅವಳು ಊರಿನಲ್ಲಿರುವ ಎಲ್ಲ ಮಕ್ಕಳಿಗೆ ರೋಗವನ್ನುಂಟು ಮಾಡುವಂತಹ ಕಾರ್ಯವನ್ನು ಮಾಡ್ತಾ ಇದ್ಲು. ಚಿಕ್ಕ ಮಕ್ಕಳನ್ನು ಪೀಡಿಸುವ ಕಾರ್ಯ. ಇದರ ಅರ್ಥ ಏನು? ಚಿಕ್ಕ ಮಕ್ಕಳಿಗೆ ಏನೆಲ್ಲಾ ಕಾಯಿಲೆಗಳು ಬರ್ತದೆ, ಇದು ಈ ಮಹಾಮಾರಿಯಿಂದ ಎಂಬುದು ಜನರ ನಂಬಿಕೆ. ನಮ್ಮಲ್ಲಿ ಯಾವುದೇ ರೋಗಕ್ಕೆ ನಾವು ಮಹಾಮಾರಿ ಅಂತ ಹೇಳ್ತೇವೆ. ಇವತ್ತು ಜಗತ್ತನ್ನು ಕೂಡ ಕೊರೋನಾ ಮಹಾಮಾರಿ ಕಾಡ್ತಾ ಇದೆ. ಅಂತಹ ಚಿಕ್ಕ ಮಕ್ಕಳಲ್ಲಿ ರೋಗವನ್ನುಂಟು ಮಾಡುವಂತಹ ಈ ಢುಂಢಾ ಎಂಬ ರಾಕ್ಷಸಿಯನ್ನು ಊರಿನಿಂದ ಹೊರಗೆ ಹಾಕಲಿಕ್ಕೋಸ್ಕರ ಏನೆಲ್ಲ ಆಚರಣೆ ಮಾಡಬೇಕು ಇದನ್ನು ನಾರದರು ಸಾಮ್ರಾಟ್ ಯುಧಿಷ್ಠಿರನಿಗೆ ಹೇಳ್ತಾರೆ. ವಿವಿಧ ವೃಕ್ಷಗಳ ಒಣಗಿದ ಸೌದೆಗಳನ್ನು ಒಟ್ಟು ಸೇರಿಸಿ ದನದ ಬೆರಣಿಯನ್ನು, ಆ ಸೆಗಣಿಯಿಂದ ನಾವು ಬೆರಣಿ ತಯಾರಿಸ್ತೇವೆ, ಅದನ್ನು ನಾವು ಒಂದೆಡೆಗೆ ಸೇರಿಸಿ ಅದಕ್ಕೆ ಅಗ್ನಿಯನ್ನು ಸಮರ್ಪಣೆ ಮಾಡಿದ್ರೆ ಅದರಿಂದ ಉಂಟಾಗುವಂತಹ ಧೂಮದಿಂದ ಈ ರೋಗ ತರುವಂತಹ ರಾಕ್ಷಸಿಯ ಶಕ್ತಿ ಕ್ಷೀಣವಾಗ್ತದೆ. ಅವಳು ಊರಿನಿಂದ ಹೊರಗೆ ದುಡಲ್ಪಡ್ತಾಳೆ. ಈ ರೀತಿ ನಾರದರು ಹೇಳ್ತಾರೆ. ಇದೇ ಆಚರಣೆಯನ್ನು ಶತಶತಮಾನಗಳಿಂದ ನಮ್ಮ ಜನರು ಮಾಡ್ತಾ ಇದ್ದಾರೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಹುಣ್ಣಿಮೆಯ ದಿನ ಈ ಹೋಳಿ ಉತ್ಸವವನ್ನು ನಾವು ಆಚರಣೆ ಮಾಡ್ತೇವೆ. ಇದನ್ನು ಭಾರತದಾದ್ಯಂತ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಬಂಧುಗಳೇ. ಉತ್ತರ ಭಾರತದಲ್ಲಿ ಇದನ್ನು ಹೋರಿ, ದೌಲಾಯಾತ್ರ ಅಂತ ಕರೀತಾರೆ. ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಶಿಮಗಾ, ಹೋಲಿಕಾ, ಹುತಾಶನಿ ಮಹೋತ್ಸವ ಅಂತ ಹೇಳಿ ಹೇಳ್ತಾರೆ. ದಕ್ಷಿಣ ಭಾರತದಲ್ಲಿ, ನಾವು ಕರ್ನಾಟಕದಲ್ಲಿ ಇದನ್ನು ಕಾಮನ ಹಬ್ಬ ಅಂತ ಹೇಳ್ತೇವೆ. ಕಾಮನ ಪ್ರತಿಕೃತಿಯನ್ನು ತಯಾರಿಸಿ ಅದನ್ನು ಅಗ್ನಿಗೆ ಸಮರ್ಪಣೆ ಮಾಡುವಂತಹದ್ದು. ಬಂಗಾಳದಲ್ಲಿ ಇದನ್ನು ದೌಲಾಯಾತ್ರ ಅಂತ ಕರೀತಾರೆ. ವಿವಿಧ ಹೆಸರಿನಲ್ಲಿ ಈ ಆಚರಣೆಯನ್ನು ಜನರು ಮಾಡ್ತಾರೆ. ಉತ್ತರ ಭಾರತದಲ್ಲಿ ಕೆಲವು ಕಡೆಗಳಲ್ಲಿ ಹೋಲಿಯ ಹಿಂದಿನ 3 ದಿನಗಳಲ್ಲಿ ಬಾಲಕೃಷ್ಣನನ್ನು ತೊಟ್ಟಿಲಿಗೆ ಹಾಕಿ ಈ ಉತ್ಸವವನ್ನು ಮಾಡ್ತಾರೆ ಮತ್ತು ಈ ಹುಣ್ಣಿಮೆಯ ದಿವಸ ಪೂತನಾ ರಾಕ್ಷಸಿಯ ಪ್ರತಿಕೃತಿಯನ್ನು ಮಾಡಿ ಅದನ್ನು ದಹನ ಮಾಡ್ತಾರೆ. ಒಟ್ಟಿನಲ್ಲಿ ದುಷ್ಟಶಕ್ತಿಗಳನ್ನು ನಾಶ ಮಾಡುವಂತಹದ್ದು ಎಂಬುದು ಇದರ ಹಿಂದಿನ ಆಶಯ. ಕಾಮದಹನದ ಅರ್ಥ ಏನು? ಮನುಷ್ಯನ ಮನಸ್ಸಿನಲ್ಲಿ ನಿರ್ಮಾಣವಾಗುವಂತಹ ಶಾಸ್ತ್ರ ವಿರೋಧಿ ಕಾಮನೆಗಳು, ಇದನ್ನು ನಾವು ಸುಟ್ಟು ಹಾಕುವುದು ಎಂಬಂತಹ ಭಾವಾರ್ಥ ಈ ಆಚರಣೆಯ ಹಿನ್ನೆಲೆಯಲ್ಲಿದೆ. ಅಮಂಗಳವನ್ನು ದೂರ ಮಾಡಿ ಮನಸ್ಸಿನ ದುಷ್ಟ ಪ್ರವೃತ್ತಿಗಳನ್ನು ದೂರಗೊಳಿಸಿ ಸತ್ವಗುಣದಲ್ಲಿ ನಮ್ಮನ್ನು ಮಾರ್ಗಕ್ರಮಣ ಮಾಡುವಂತೆ ಪ್ರಚೋದನೆ ನೀಡುವಂತಹ ಒಂದು ವಿಶಿಷ್ಟ ಹಬ್ಬ ಹೋಲಿ ಹಬ್ಬ. ಇದರ ಹಿನ್ನೆಲೆಯಲ್ಲಿ ಮತ್ತೊಂದು ಪೌರಾಣಿಕ ಕಥೆ ಇದೆ ಬಂಧುಗಳೇ. ನಾವೆಲ್ಲರೂ ಭಕ್ತ ಪ್ರಹ್ಲಾದನ ಕಥೆ ಕೇಳಿದ್ದೇವಲ್ಲ. ಭಕ್ತ ಪ್ರಹ್ಲಾದನ ತಂದೆ ಹಿರಣ್ಯಕಶ್ಯಪು ಎಂಬ ದಾನವ. ಈ ದಾನವನಿಗೆ ಓರ್ವ ತಂಗಿ ಇದ್ಲು, ಸಹೋದರಿಯ ಹೆಸರು ಹೋಲಿಕಾ ಅಂತ ಹೇಳಿ. ಅವಳಿಗೆ ಅಗ್ನಿಯಿಂದ ಏನೂ ಹಾನಿಯಾಗದಂತಹ ವರದಾನ ಪಡ್ಕೊಂಡಿದ್ಲು. ಭಕ್ತ ಪ್ರಹ್ಲಾದನು ಪರಮಾತ್ಮನ ಸ್ಮರಣೆ, ಶ್ರೀಮನ್ ನಾರಾಯಣನ ಭಕ್ತನಾಗಿದ್ದರಿಂದ ಹಿರಣ್ಯಕಶ್ಯಪು ಅವನನ್ನು ನಾಶ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾನೆ. ಪ್ರಹ್ಲಾದನಿಗೆ ಶಿಕ್ಷೆ ಅಂತ ಹೇಳಿ ಮದವೇರಿದ ಆನೆಗಳಿಂದ ತುಳಿಸ್ತಾನೆ. ಪರ್ವತದ ತುದಿಯಿಂದ ಅವನನ್ನು ಕೆಳಗೆ ದೂಡಲಾಗ್ತದೆ. ವಿಷಯುಕ್ತ ಹಾವುಗಳಿಂದ ಅವನನ್ನು ಕಚ್ಚಿಸಲಾಗ್ತದೆ. ಆದರೆ ಇದರ ಯಾವುದರ ಪರಿಣಾಮವು ಭಕ್ತ ಪ್ರಹ್ಲಾದನ ಮೇಲಾಗಲಿಲ್ಲ. ಪರಮಾತ್ಮನಲ್ಲಿಟ್ಟಂತಹ ಅಚಲವಾದ ಶ್ರದ್ಧಾ ಭಕ್ತಿಯಿಂದ
ಭಕ್ತ ಪ್ರಹ್ಲಾದನ ಕೂದಲು ಕೊಂಕ್ಲಿಕ್ಕೂ ಆಗಲಿಲ್ಲ. ಆಗ ಹಿರಣ್ಯಕಶ್ಯಪುವಿನ ಸಹೋದರಿ ಹೋಲಿಕಾ ಅವಳಿಗೆ ಸಿಕ್ಕಿದಂತಹ ಈ ವರದಾನದ ದುರ್ಲಾಭ ಪಡ್ಕೊಳ್ಳುವಂತಹ ಒಂದು ದುಷ್ಟ ಯೋಚನೆಯನ್ನು ಹಿರಣ್ಯಕಶ್ಯಪು ಮಾಡ್ತಾನೆ. ಹೋಲಿಕಾಳಿಗೆ ಅಗ್ನಿಯಿಂದ ಏನೂ ಭಯವಿರಲಿಲ್ಲ. ಅದಕ್ಕಾಗಿ ಅವಳ ಕಾಲಿನ ಮೇಲೆ ಭಕ್ತ ಪ್ರಹ್ಲಾದನನ್ನು ಕುಳ್ಳಿರಿಸಿ ಅವನಿಗೆ ಬೆಂಕಿ ಕೊಡುವಂತಹ ಪ್ರಯತ್ನ ಮಾಡಲಾಯಿತು. ಅಗ್ನಿದೇವರು ವರದಾನ ನೀಡುವಾಗಲೇ ಹೋಲಿಕಾಳಿಗೆ ಹೇಳಿದ್ದಿತ್ತು, ಈ ವರದಾನವನ್ನು ಅಯೋಗ್ಯ ಕಾರ್ಯಕ್ಕೆ ಬಳಸಬಾರದು, ಹಾಗೆ ಮಾಡಿದ್ರೆ ನಿನಗೆ ಹಾನಿಯಾಗ್ತದೆ ಮತ್ತು ಆ ವರದಾನ ಕೂಡ ಫಲಿಸುವುದಿಲ್ಲ ಅಂತ ಹೇಳಿ. ಆದರೆ ಹಿರಣ್ಯಕಶ್ಯಪುವಿನ ಭಯದಿಂದ ಹೋಲಿಕಾಳು ತನ್ನ ಕಾಲಿನ ಮೇಲೆ ಭಕ್ತ ಪ್ರಹ್ಲಾದನನ್ನು ಕುಳ್ಳಿರಿಸಿಕೊಂಡು ಅಗ್ನಿಯನ್ನು ಅವರ ಸುತ್ತಲೂ ಒಟ್ಟಲಾಯಿತು. ಆದರೆ ಭಕ್ತ ಪ್ರಹ್ಲಾದನಿಗೇನೂ ಆಗಲಿಲ್ಲ, ಹೋಲಿಕಾಳೆ ಭಸ್ಮವಾಗಿ ಹೋದ್ಲು. ಈ ಒಂದು ವಿಶಿಷ್ಟ ಪೌರಾಣಿಕ ಘಟನೆಯನ್ನು ಸ್ಮರಣೆ ಮಾಡುವ ಉದ್ದೇಶದಿಂದ ಕೂಡ ಹೋಲಿಕಾ ಎಂಬ ಈ ಒಂದು ಹೋಳಿ ಹಬ್ಬದ ರೂಪದಲ್ಲಿ ಆ ಒಂದು ದುಷ್ಟ ಶಕ್ತಿಯನ್ನು ಭಸ್ಮ ಮಾಡುವಂತಹ ಈ ಆಚರಣೆಯನ್ನು ಮಾಡ್ತಾರೆ. ಇದಿಷ್ಟು ಈ ಹೋಲಿಯ ಹಿನ್ನೆಲೆ. ಈ ವಿಧಿಯನ್ನು ನಾವೀಗ ಹೇಗೆ ಮಾಡಬೇಕು ಇದರ ಬಗ್ಗೆ ತಿಳ್ಕೊಳ್ಳುವ. ಸಾಮಾನ್ಯವಾಗಿ ಗ್ರಾಮ ದೇವತೆಯ ಗುಡಿಯ ಮುಂಭಾಗದಲ್ಲಿ ಈ ಆಚರಣೆಗಳನ್ನು ಮಾಡ್ತಿದ್ರು, ಅಥವಾ ಊರಿನ ಯಾವುದೇ ಒಂದು ವಿಶಾಲವಾದ ಮೈದಾನದಲ್ಲಿ. ಯಾವ ಸ್ಥಾನದಲ್ಲಿ ನಾವು ಹೋಲಿಕಾ ಈ ಒಂದು ಅಗ್ನಿಯನ್ನು ಮಾಡ್ತೇವೆ ಅಲ್ಲಿ ಸೆಗಣಿಯಿಂದ ಸಾರಿಸಿ ಗೋಮಯದಿಂದ ಅದನ್ನು ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ಆ ಜಾಗವನ್ನು ಸುಶೋಭಿತಗೊಳಿಸುವಂತಹದ್ದು. ಅದರ ನಂತರ ಮಧ್ಯಭಾಗದಲ್ಲಿ ಔಡಲ ಗಿಡ, ಹರಳೆಣ್ಣೆ ಅಂತ ತಯಾರು ಮಾಡ್ತೇವೆ, ಹರಳಿನ ಮರ ಅಂತ ಹೇಳ್ತೇವೆ ನಾವು, ಆ ಗಿಡವನ್ನು ನೆಡುವಂತಹದ್ದು. ಅದರ ಸುತ್ತಲೂ ಮಾವಿನ ಮರ, ಹಲಸಿನ ಮರದ ಒಣಗಿದ ಸೌದೆಗಳನ್ನು ಒಟ್ಟಬೇಕು. ದನದ ಬೆರಣಿ, ಗೋಮಯ ಅಂತ ಹೇಳ್ತೇವೆ ನಾವು, ಅದನ್ನು ಅದರ ಸುತ್ತಲೂ ಇಟ್ಟು ಯಜಮಾನನು ಶುಚಿರ್ಭೂತನಾಗಿ ಸಂಕಲ್ಪ ಮಾಡಬೇಕು. ಸಾಯಂಕಾಲದ ಹೊತ್ತಿನಲ್ಲಿ ಸೂರ್ಯಾಸ್ತವಾದ ನಂತರ ಊರಿನ ಎಲ್ಲ ಜನರು ಈ ಹೋಲಿಯನ್ನು ಹೊತ್ತಿಸುವಂತಹ ಮೈದಾನದಲ್ಲಿ ಸೇರಬೇಕು. ಆಮೇಲೆ ಆ ಯಜಮಾನನು ಸಂಕಲ್ಪ ಪೂರ್ವಕವಾಗಿ ಹೋಲಿಕಾಯೈ ನಮಃ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಅಗ್ನಿಯನ್ನು ಪ್ರಜ್ವಲನ ಮಾಡುವಂತಹದ್ದು. ಆ ಅಗ್ನಿ ಹೊತ್ತಿ ಉರಿದ ನಂತರ ಊರಿನ ಎಲ್ಲ ಜನರು ಅದಕ್ಕೆ ನಗ್ತಾ ಚಪ್ಪಾಳೆ ತಟ್ತಾ ಪ್ರದಕ್ಷಿಣೆ ಬರುವಂತಹದ್ದು. ಆಮೇಲೆ ಆ ಹೋಲಿಕಾ ಆ ಅಗ್ನಿಗೆ ತೆಂಗಿನಕಾಯಿ, ಹಣ್ಣುಗಳು, ಹೋಳಿಗೆ ಮುಂತಾದವನ್ನು ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡಿ ಎಲ್ಲರಿಗೂ ಹಂಚಿ ಆನಂದದಿಂದ ಈ ಹಬ್ಬವನ್ನು ಆಚರಿಸ್ತಾ ಇದ್ರು. ಈ ವೃಕ್ಷರೂಪಿ ಸಮಿಧೆಗಳನ್ನು ಅಗ್ನಿಗೆ ಸಮರ್ಪಣೆ ಮಾಡಿದ್ರಿಂದ ಯಾವ ಧೂಮ ತಯಾರಾಗ್ತದೆ ಅಂದ್ರೆ ಆ ಹೊಗೆಯಿಂದ ಇಡೀ ಊರಿನ ವಾತಾವರಣ ಶುದ್ಧವಾಗಿ ರೋಗಾಣುಗಳನ್ನು ನಿರ್ಮಾಣ ಮಾಡುವಂತಹ ಸೂಕ್ಷ್ಮ ಜೀವಿಗಳು ಅಂದ್ರೆ ವೈರಾಣು, ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ, ಅದೆಲ್ಲವೂ ನಾಶವಾಗಿ ಹೋಗ್ತಿತ್ತು. ಸಮಷ್ಟಿಗೆ ಇದರಿಂದ ಲಾಭವಾಗ್ತಿತ್ತು. ಇಂತಹ ಒಂದು ಅತ್ಯಂತ ಮಹತ್ವದ ಹಿನ್ನೆಲೆ ಇದ್ದುಕೊಂಡು ಈ ಹೋಳಿಯನ್ನು ಆಚರಿಸಬೇಕಾಗಿದೆ ಬಂಧುಗಳೇ. ಈ ಎಲ್ಲ ಅರ್ಥ ತಿಳ್ಕೊಂಡು ನಾವೆಲ್ಲರೂ ಯೋಗ್ಯ ರೀತಿಯಲ್ಲಿ ಈ ಹಬ್ಬವನ್ನು ಆಚರಿಸಲಿಕ್ಕೆ ಪ್ರಯತ್ನ ಮಾಡೋಣ. ಬಂಧುಗಳೇ, ಹೋಲಿಯ ಅಗ್ನಿಗೆ ಪ್ರದಕ್ಷಿಣೆ ಬಂದ ನಂತರ ತಮ್ಮ ಕೈಗಳ ಹಿಂಭಾಗದಿಂದ ಬಾಯಿಯ ಮೇಲೆ ಬಡಿದುಕೊಂಡು ಬೊಬ್ಬೆ ಹಾಕುವ ಒಂದು ಪದ್ಧತಿ ಕೂಡ ಕೆಲವೆಡೆಗಳಲ್ಲಿ ನಾವು ನೋಡ್ತೇವೆ. ಈ ಕೃತಿಯ ಹಿಂದೆ ಕೂಡ ಶಾಸ್ತ್ರೀಯ ಕಾರಣ ಇದೆ ಬಂಧುಗಳೇ. ಮನಸ್ಸಿನಲ್ಲಿರುವ ದುಷ್ಟ ವಿಚಾರಗಳನ್ನು, ಅಮಂಗಳಕರ ವಿಚಾರಗಳನ್ನು ದೂರಗೊಳಿಸಲಿಕ್ಕೆ ಕೇವಲ ಹೋಳಿ ಹಬ್ಬದ ಆಚರಣೆಯಲ್ಲಿ ಮಾತ್ರ ಈ ಕೃತಿಯನ್ನು ಮಾಡಲಾಗ್ತದೆ. ಮತ್ತು ಇದನ್ನು ಮಾಡಿದ್ರಿಂದ ನಮಗೆ ಆ ಅಗ್ನಿಯಿಂದ ಪ್ರಕ್ಷೇಪಿತವಾಗುವಂತಹ ಚೈತನ್ಯವನ್ನು ಗ್ರಹಣ ಮಾಡ್ಲಿಕ್ಕೆ ಆಗ್ತದೆ. ಇದರ ಒಟ್ಟು ಪರಿಣಾಮ ಅಂತ ಹೇಳಿದ್ರೆ ವ್ಯಕ್ತಿಯ ಸುತ್ತಲೂ ಬಂದಿರುವಂತಹ ನಕಾರಾತ್ಮಕ ಶಕ್ತಿಯ ಆವರಣ ನಷ್ಟವಾಗ್ತದೆ. ಹೋಲಿಯ ಅಗ್ನಿಯ ಸಂಪೂರ್ಣ ಚೈತನ್ಯ ಗ್ರಹಣ ಮಾಡ್ಲಿಕ್ಕಾಗ್ತದೆ. ಆದ್ರೆ ಈ ಕೃತಿಯನ್ನು ಅಲ್ಪ ಕಾಲಾವಧಿಗಾಗಿ ಮಾತ್ರ ಮಾಡಬೇಕು. ದೀರ್ಘಕಾಲ ಇದನ್ನು ಮಾಡಿದ್ರೆ ಅದರ ದುಷ್ಪರಿಣಾಮ ಆಗುವ ಸಾಧ್ಯತೆ ಇರ್ತದೆ. ಮತ್ತು ಕೆಲವೆಡೆ ಅಶ್ಲೀಲ ಶಬ್ದಗಳನ್ನು, ಕೆಟ್ಟ ಮಾತುಗಳನ್ನು ಆಡುವಂತಹ ಪರಂಪರೆ ಅಂತ ಹೇಳಿ ಮಾಡ್ತಾರೆ. ಆದ್ರೆ ಇದಕ್ಕೆ ಯಾವುದೇ ಶಾಸ್ತ್ರೀಯ ಆಧಾರ ಇಲ್ಲ. ವಾಸ್ತವದಲ್ಲಿ ಮೂಲತಃ ಸಂಸ್ಕೃತ ಭಾಷೆಯಲ್ಲಿ ಯಾವುದೇ ಬೈಗೊಳದ ಶಬ್ದಗಳೇ ಇಲ್ಲ. ಹಾಗಾಗಿ
ಇಂತಹ ಒಂದು ಆಚರಣೆ ಅಂದ್ರೆ ಕೆಟ್ಟ ಶಬ್ದ, ಅಶ್ಲೀಲ ಶಬ್ದಗಳನ್ನಾಡೋದು, ಇದಕ್ಕೆ ಯಾವುದೇ ಶಾಸ್ತ್ರೀಯ ಆಧಾರವಿಲ್ಲದಿರುವುದರಿಂದ ಅದು ನಾವು ಮಾಡದಿರುವುದು ಸೂಕ್ತವಾಗಿದೆ. ಹೋಳಿಯ ಅಗ್ನಿಯು ಸಂಪೂರ್ಣವಾಗಿ ಆರಿದ ನಂತರ ಹಾಲು ಮತ್ತು ತುಪ್ಪ ಹಾಕಿ ತುಪ್ಪವನ್ನು ಚಿಮುಕಿಸಿ ನಾವು ಅಗ್ನಿಯನ್ನು ಸಂಪೂರ್ಣ ಶಾಂತಗೊಳಿಸಬೇಕು. ಇದರ ನಂತರ ಮರುದಿವಸ ಅಂದ್ರೆ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಪಾಡ್ಯ, ಈ ದಿನ ಕೂಡ ಒಂದು ಧಾರ್ಮಿಕ ವಿಧಿಯನ್ನು ಮಾಡಲಿಕ್ಕಿದೆ. ಧೂಳಿ ವಂದನ ಎಂಬ ಹೆಸರಿನಿಂದ ಈ ವಿಧಿಯನ್ನು ಮಾಡ್ತಾರೆ. ಹೋಲಿಯಲ್ಲಿ ಉರಿದು ಹೋದಂತಹ ಆ ಸಂಪೂರ್ಣ ಅಗ್ನಿಯ ವಿಭೂತಿ ಏನಿದೆ ಅದನ್ನು ಮರುದಿನ ಮೈಗೆ ಹಚ್ಚಿಕೊಳ್ಬೇಕು ಅಂತ ಹೇಳಿದ್ದಾರೆ. ಈ ವಿಭೂತಿಯನ್ನು ನಾವು ಹಚ್ಚಿಕೊಂಡದ್ರಿಂದ ಆದಿವ್ಯಾಧಿಗಳು ದೂರವಾಗ್ತದೆ. ಆದಿ ಅಂತ ಹೇಳಿದ್ರೆ ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳು, ವ್ಯಾಧಿ ಅಂತ ಹೇಳಿದ್ರೆ ಶರೀರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಇದ್ಯಾವುದೂ ನಮ್ಗೆ ಬರಬಾರ್ದಂತ ಹೇಳಿ ಆ ಪವಿತ್ರ ಹೋಲಿಯ ವಿಭೂತಿಯನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಇವತ್ತು ಈ ಹೋಲಿಯ ಆಚರಣೆಯ ಅಧ್ಯಾತ್ಮ ಶಾಸ್ತ್ರೀಯ ಮಾಹಿತಿ ಇಲ್ಲದೇ ಇರುವುದರಿಂದ ಅನೇಕ ತಪ್ಪು ಆಚರಣೆಗಳನ್ನು ಸಮಾಜದಲ್ಲಿ ಮಾಡ್ತಾರೆ. ಹೋಲಿಯ ಸಂದರ್ಭದಲ್ಲಿ ಜನರಿಂದ ಒತ್ತಾಯಪೂರ್ವಕ ಹಣದ ವಸೂಲಿ ಮಾಡುವುದು, ಇತರರ ಮನೆಯ ಮರ ಗಿಡಗಳನ್ನು ಕದ್ದುಕೊಂಡು ಕಡಿದುಕೊಂಡು ಹೋಗುವುದು ಮತ್ತು ಕೆಲವೊಂದು ಅಪಾಯಕಾರಿ ಬಣ್ಣಗಳನ್ನು ಎರಚುವುದು, ಹೊಲಸು ನೀರಿನ ಪುಗ್ಗೆಗಳನ್ನು ಮಾಡಿ ಅದನ್ನು ಸಾರ್ವಜನಿಕರ ಮೇಲೆ ಬಿಸಾಡುವುದು, ಇದೆಲ್ಲ ತಪ್ಪು ಕೃತಿಗಳನ್ನು ಸಮಾಜದಲ್ಲಿ ಹೋಲಿಯ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ನಮ್ಮ ಧರ್ಮ ಕರ್ತವ್ಯ ಅಂತ ಹೇಳಿ ನಾವು ವಿರೋಧಿಸಬೇಕು. ಯೋಗ್ಯ ಆಚರಣೆ ಬಗ್ಗೆ ಸಮಾಜಕ್ಕೆ ಪ್ರಬೋಧನೆಯನ್ನು ನೀಡಬೇಕು. ಧರ್ಮ ಶಿಕ್ಷಣದ ಅಭಾವದಿಂದ ಇವತ್ತಿನ ಯುವ ಪೀಳಿಗೆ ಈ ಶಾಸ್ತ್ರೋಕ್ತ ಆಚರಣೆಗಳನ್ನು ಮರೆತು ತಪ್ಪು ರೂಢಿಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದರಿಂದ ವ್ಯಾಪಕ ಧರ್ಮ ಹಾನಿ ಆಗ್ತಾ ಇದೆ. ಇದಕ್ಕಾಗಿ ಸನಾತನ ಸಂಸ್ಥೆ ಸಮಾಜದಲ್ಲಿ ಧರ್ಮ ಶಿಕ್ಷಣವನ್ನು ನೀಡುವಂತಹ ಅಮೂಲ್ಯ ಕಾರ್ಯವನ್ನು ಮಾಡ್ತಾ ಇದೆ. ಹೋಲಿಯ ಸಂದರ್ಭದಲ್ಲಿ ಕೂಡ ಅಭಿಯಾನವನ್ನು ಮಾಡಿ, ಆಂದೋಲನವನ್ನು ಮಾಡಿ ಜನರಲ್ಲಿ ಯೋಗ್ಯ ಆಚರಣೆ ಬಗ್ಗೆ ಪ್ರಬೋಧನೆ ನೀಡುವ ಪ್ರಯತ್ನ ಮಾಡ್ತಾ ಇರ್ತಾರೆ. ನಮ್ಮ ಹಲವಾರು ವೆಬ್ಸೈಟ್ ಮುಖಾಂತರ ಕೂಡ ಯೋಗ್ಯ ಆಚರಣೆಗಳ ಬಗ್ಗೆ ಸಮಾಜದಲ್ಲಿ ಧರ್ಮ ಪ್ರಸಾರ ಅಂತ ಹೇಳಿ ಸಾಧಕರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ನಾವೆಲ್ಲರೂ ಕೂಡ ಹೋಲಿಯ ಈ ಯೋಗ್ಯ ಆಚರಣೆಯನ್ನು ಅರ್ಥ ಮಾಡಿಕೊಂಡು ಯೋಗ್ಯ ರೀತಿಯಲ್ಲಿ ಮಾಡಿ ಅದರ ಆಧ್ಯಾತ್ಮಿಕ ಲಾಭ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಈ ಒಂದು ಉತ್ಸವ ವಾಸ್ತವದಲ್ಲಿ ಮುಂಬರುವಂತಹ ವಸಂತ ಋತುವಿನ ಆಗಮನದ ಒಂದು ಸ್ವಾಗತವನ್ನು ಮಾಡುವಂತದ್ದಾಗಿದೆ. ವಸಂತಾಗಮನೋತ್ಸವ ಅಂತ ಹೇಳಿ ಗುಲಾಲನ್ನು ಎರಚಿಕೊಂಡು ಇದನ್ನು ಆಚರಣೆ ಮಾಡ್ತಾರೆ. ಮುಂದೆ ವಸಂತ ಋತು ಪ್ರಾರಂಭವಾಗಿ ಚೈತ್ರ ಮಾಸ ಬರ್ತದೆ, ಇಡೀ ಪ್ರಕೃತಿ ಅರಳಿಕೊಳ್ತದೆ. ಅದನ್ನು ಈ ಫಾಲ್ಗುಣ ಮಾಸದ ಹುಣ್ಣಿಮೆಯಂದೇ ನಾವು ಆಚರಣೆ ಮಾಡುವಂತಹದ್ದು. ಹಾಗಾಗಿ ಆನಂದದಿಂದ ಮಾಡುವಂತಹ ಈ ಹೋಲಿ ಹಬ್ಬದಲ್ಲಿ ಯಾವುದೇ ಅನುಚಿತ ಕಾರ್ಯಗಳನ್ನು ಮಾಡದೆ ಶಾಸ್ತ್ರೋಕ್ತ ರೀತಿಯಲ್ಲಿ ನಾವೆಲ್ಲರೂ ಆಚರಣೆ ಮಾಡುವ ಮತ್ತು ಸಂಪೂರ್ಣ ಇದರ ಆಧ್ಯಾತ್ಮಿಕ ಲಾಭವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಪ್ರಸ್ತುತ ಕೊರೋನಾ ಮಹಾಮಾರಿಯ ಸಂಕಟ ಕಾಲವು ನಡೀತಾ ಇರುವುದರಿಂದ ಸರ್ಕಾರವು ಹೇಳಿದಂತಹ ಎಲ್ಲ ನಿಯಮಗಳ ಪಾಲನೆಯನ್ನು ಮಾಡಿ ನಾವೆಲ್ಲರೂ ಈ ಹಬ್ಬದ ಆಚರಣೆಯನ್ನು ಮಾಡೋಣ. ತಮಗೆಲ್ಲರಿಗೂ ಹೋಲಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ.